ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪರ್ಧಾತ್ಮಕ ಯುಗದಲ್ಲಿ ಅಕ್ಷರಾಭ್ಯಾಸದ ಜೊತೆಗೆ ತಂತ್ರಜ್ಞಾನದ ಟಚ್ ಸಿಕ್ಕಿದ್ರೆ ಹೊಸ ಹೊಸ ಆವಿಷ್ಕಾರಗಳು ರೂಪ ಪಡೆಯುತ್ತೆ. ಇದು ವಿದ್ಯಾರ್ಥಿಗಳಿಗೆ ಕುತೂಹಲದ ಕೇಂದ್ರ ಬಿಂದುವೂ ಹೌದು, ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತೆ ಕೂಡ. ಇದೀಗ ನಮ್ಮ ಪುತ್ತೂರಿನ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಆವಿಷ್ಕಾರ್ 2K25 ಅಂತರ್ ಶಾಲಾ ವಿಜ್ಞಾನ ಮೇಳ ಹಾಗೇನೆ ಚಿನ್ನರ ಚಿತ್ತಾರ ಕಾರ್ಯಕ್ರಮ ನಡೀತಾ ಇದೆ. ವಿದ್ಯಾರ್ಥಿಗಳಲ್ಲಿ ಸಂಶೋಧನೆಯ ಬಗೆಗಿನ ವಿಚಾರಗಳನ್ನು ಬಿತ್ತಬೇಕು, ಅದರ ಜೊತೆಗೇನೆ ಹೊಸ ಹೊಸ ಆವಿಷ್ಕಾರಗಳು ಮಕ್ಕಳ ಮೂಲಕ ರೂಪ ಪಡಿಬೇಕು ಅನ್ನುವಂತಹ ಮುಖ್ಯ ಉದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಈ ಕಾರ್ಯಕ್ರಮ 3 ದಿನಗಳ ಕಾಲ ನಡೆದಿದೆ. ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿರುವಂತಹ ಸಂಭ್ರಮ ಇದೆ. ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ ಭಾಗಿಯಾಗ್ತಾ ಇದ್ದಾರೆ. 10 ಪ್ರಾಜೆಕ್ಟ್ ವರ್ಕ್ಗಳ ಪ್ರದರ್ಶನ ನಡೆದಿದೆ. ವಿಜ್ಞಾನಿಗಳು ಬಂದು ಸಂವಾದವನ್ನು ನಡೆಸಿದ್ದಾರೆ ಮಕ್ಕಳ ಜೊತೆಗೆ. ಇದರ ಜೊತೆಗೇನೆ 10 ಕಾರ್ಯಕ್ರಮಗಳು ವಿದ್ಯಾಸಂಸ್ಥೆಯಲ್ಲಿ ನಡೆದಿದೆ. ವಿದ್ಯಾರ್ಥಿಗಳ ಸಂಭ್ರಮ ಹೇಗಿದೆ ಇವೆಲ್ಲವನ್ನ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಕೆಜಿ ಕೋಆರ್ಡಿನೇಟರ್ ಆಗಿರುವಂತಹ ವಿನಯ ಪ್ರಭು ಮೇಡಮ್ ಇದ್ದಾರೆ, ಮಾತಾಡಿಸಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಆವಿಷ್ಕಾರಲ್ಲಿ ಇದೀಗ ಚಿನ್ನರ ಚಿಲಿಪಿಲಿ, ಚಿನ್ನರ ಚಿತ್ತಾರ ಕೂಡ ಇದೆ, ಮಕ್ಕಳ ಕಲರವ ಇದೆ. ಇಲ್ಲಿ ನಡೀತಾ ಇರುವಂಥ ಕಾಂಪಿಟೇಷನ್ ಏನು, ಎಷ್ಟು ಮಕ್ಕಳಿದ್ದಾರೆ ಅದ್ರ ಬಗ್ಗೆ ಹೇಳಿ. ಇಲ್ಲಿ ಒಟ್ಟು ನಾವು ಈಗ ಮೆಮೊರಿ ಟೆಸ್ಟಿಗೆ ಜಸ್ಟ್ ನಾವು 60 ಮಕ್ಕಳು ಸೇರಿದ್ದಾರೆ. ಹಾಗೆ ವಿವಿಧ ಕಾರ್ಯಕ್ರಮಗಳುಂಟು, ಅಂದರೆ ಆ್ಯಕ್ಷನ್ ಸಾಂಗ್, ಮೆಮೊರಿ ಟೆಸ್ಟ್ ಮತ್ತು ಡ್ರಾಯಿಂಗ್ ಕಲರಿಂಗ್ ಕಾಂಪಿಟೇಷನ್ ಕೂಡ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. 6ಕ್ಕಿಂತ ಹೆಚ್ಚು ಶಾಲೆಯ ಮಕ್ಕಳು ಇಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಾವು ಇಲ್ಲಿ ಮತ್ತು ಇದಾದ ಮೇಲೆ ಗೇಮ್ಸ್ ಇಟ್ಟಿದ್ದೇವೆ ಮಕ್ಕಳಿಗೋಸ್ಕರ. ಅದು ಸಹ ಹಾಗೆ 3 ಇಯರ್ಸ್ 4 ಇಯರ್ಸ್ ಮತ್ತು 5 ಇಯರ್ಸ್ ಎಬಾವಿನ ಮಕ್ಕಳಿಗೆ ನಾವು ಇಲ್ಲಿ ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮವನ್ನು. ಅದಾದ ಮೇಲೆ ಟ್ಯಾಲೆಂಟ್ ಶೋ ಅಂತ, ಅಂದರೆ ಮಕ್ಕಳ ಪ್ರತಿಭೆಯನ್ನು ಅವರು ಎಕ್ಸಿಬಿಟ್ ಮಾಡಲು ನಾವು ಟ್ಯಾಲೆಂಟ್ ಶೋ ಅನ್ನು ಸಹ ಏರ್ಪಡಿಸಿದ್ದೇವೆ. ಹಾಗೆ ಅದಕ್ಕೆ ತುಂಬ ಮಕ್ಕಳು ಹೆಸರನ್ನು ನೋಂದಾಯಿಸಿದ್ದಾರೆ. ನಮಗೆ 60ಕ್ಕಿಂತ ಜಾಸ್ತಿ ಮಕ್ಕಳು ಇಲ್ಲಿ ಮಕ್ಕಳು ಭಾಗವಹಿಸಿದ್ದಾರೆ. ಮೆಮೊರಿ ಟೆಸ್ಟ್ ಹೇಗೆ ನಡೆಯುತ್ತೆ? ಮೆಮೊರಿ ಟೆಸ್ಟ್ ಅಂದರೆ ನಾವಿಲ್ಲಿ ಟೋಟಲ್ 25 ಆರ್ಟಿಕಲ್ಸನ್ನು ದಿನನಿತ್ಯ ಯೂಸ್ ಮಾಡುವ ಆರ್ಟಿಕಲ್ಸನ್ನು ನಾವಿಲ್ಲಿ ಮಕ್ಕಳಿಗೆ ಇಟ್ಟಿದ್ದೆವು. ಅವರು 15ರಿಂದ 20 ನಿಮಿಷ ಥಿಂಗ್ಸನ್ನು ನೋಡಿದರು. ಅದಾದ ಮೇಲೆ ನಾವು ಈ ಕಡೆ ಅವರನ್ನು ಒಂದು ಪೇಪರ್ ಕೊಟ್ಟು ಮಕ್ಕಳಿಗೆ ಅದರಲ್ಲಿ ಐಟಮ್ಸ್ ಎಲ್ಲ ಚಿತ್ರ ಇತ್ತು, ಅದನ್ನು ಅವರಿಗೆ ಸರ್ಕಲ್ ಮಾಡುವಂಥದ್ದು. ಹೀಗೆ ಮೆಮೊರಿ ಟೆಸ್ಟನ್ನು ಆಯೋಜಿಸಿ. ಬಣ್ಣಗಳ ಲೋಕ ಅಂದರೆ ಮಕ್ಕಳಿಗೆ ಬಲು ಪ್ರೀತಿ. ಇದೀಗ ಚಿತ್ರಕ್ಕೆ ಕಲರ್ಫುಲ್ ಆಗಿರುವಂಥ ಬಣ್ಣ ತುಂಬಿಸುವಂತಹ ಕಾರ್ಯದಲ್ಲಿ ಮಕ್ಕಳು ಬ್ಯುಸಿ ಆಗಿದ್ದಾರೆ. 2020K ಆವಿಷ್ಕಾರ್ನಲ್ಲಿ ಮಕ್ಕಳಿಗೆ ಚಿನ್ನರ ಚಿತ್ತಾರ ಆಯೋಜನೆಯನ್ನು ಮಾಡಲಾಗಿದೆ. ಇದರಲ್ಲಿ ಆರ್ಟ್ ಚಾಲೆಂಜನ್ನು ಕೂಡ ಏರ್ಪಡಿಸಲಾಗಿದೆ. ಮಕ್ಕಳು ಬಣ್ಣ ಹಚ್ಚುತ್ತಾ ಇದ್ದಾರೆ. ಇದ್ರ ಬಗ್ಗೆ ಮೇಡಮ್ ಹತ್ರ ಕೇಳಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಸುಮನ. ಮಕ್ಕಳ ಒಂದು ಟ್ಯಾಲೆಂಟ್ ಇಲ್ಲಿ ಅನಾವರಣ ಆಗ್ತಾ ಇದೆ. ಹೇಗಿದೆ ಈ ಒಂದು ಆರ್ಟ್ ಚಾಲೆಂಜ್? ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಮಕ್ಕಳಿಗೆ. ಸ್ಕೂಲಲ್ಲೆಲ್ಲ ಕಲರ್ಸನ್ನು ಐಡೆಂಟಿಫೈ ಮಾಡೋದು ಮಾತ್ರ ಇರ್ತದೆ KG ಲೆವೆಲಿಗೆಲ್ಲ. ಇಲ್ಲಿ ಜಸ್ಟ್ ಒಂದು ಎಕ್ಸ್ಪ್ಲೋಜರ್ ಇದ್ದಾಗೆ ಆಗಿದೆ. ಔಟ್ಸೈಡರ್ ತುಂಬ ಜನ ಇದ್ದಾರೆ. ಇಲ್ಲಿ ನಿಯರ್ಲಿ 3 ಬ್ಯಾಚಸ್ ನಾವು ಮಾಡಿದ್ದು. ಒಂದು 3 ಏಜ್ ಗ್ರೂಪ್, 4 ಏಜ್ ಆ್ಯಂಡ್ 5th ಐ ಥಿಂಕ್ 24 ಮಕ್ಕಳೇನು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಗ್ರೂಪಲ್ಲಿ ಏಜ್ ಗ್ರೂಪ್ 4ಅಲ್ಲಿ ನಮಗೆ 18 ಮಕ್ಕಳು ಬಂದಿದ್ದರು. ಇನ್ನು 3 ಇಯರ್ಸಲ್ಲಿ 8 to 9 ಐ ಥಿಂಕ್ ಮಕ್ಕಳಿದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ ಪೇರೆಂಟ್ ಕಡೆಯಿಂದ, ಮಕ್ಕಳ ಕಡೆಯಿಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಅಧ್ಯಕ್ಷೆ ವಸಂತಿ ಕೆದಿಲಾ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮ ಇದೆ. ಮಕ್ಕಳನ್ನಂತೂ ನೋಡಿದರೆ ಅವರು ಪ್ರತಿದಿನ ಕೂಡ ಪಾಠ ಅಂತಿರ್ತಾರೆ, ಬಟ್ ಇವತ್ತಂತೂ ಫುಲ್ ಖುಷಿಯಲ್ಲಿದ್ದಾರೆ ಮೇಡಮ್. ಹಾಗಾಗಿ ಈ ಒಂದು ಸಂಭ್ರಮದ ಬಗ್ಗೆ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ. ಈ ಡಿಸೆಂಬರ್ 4, 5, 6 ಈ 3 ದಿನ ನಾವು ನಮ್ಮ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಆವಿಷ್ಕಾರ್ 2K25 ಎಂಬ 3 ದಿನದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ಯ ಪ್ರಕಾರ ವಿದ್ಯಾರ್ಥಿಗಳು ಅನುಭವಿಸಿ ಕಲಿಯುವುದು, ಅವರ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹುಡುಕುವುದು ಮತ್ತು ಸೃಜನಶೀಲತೆ, ಸಂಶೋಧನಾ ಚಟುವಟಿಕೆಗಳಿಗೆ ಪ್ರೇರೇಪಣೆ ನೀಡುವುದು ಇತ್ಯಾದಿಗಳನ್ನು ಹೆಚ್ಚಿಸುವಂತಹ
ಮುಂದುವರಿಸುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರ ಮೊದಲ ದಿನ ಡಿಸೆಂಬರ್ 4ರಂದು ಇನ್ಸೆಫ್ ರೀಜನಲ್ ಫೇರ್, ಇಂಡಿಯನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್ ನಡೆದಿರುತ್ತದೆ. ಇದನ್ನು ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾದ ಮೂಲಕ ನಾವು ಆಯೋಜಿಸಿರ್ತೇವೆ. ಇದರಲ್ಲಿ 28 ಪ್ರಾಜೆಕ್ಟ್ಗಳನ್ನು ಪ್ರದರ್ಶಿಸಲಾಗಿದೆ. ಬೇರೆ ಬೇರೆ ವಿದ್ಯಾರ್ಥಿಗಳು, ಸುಮಾರು 50 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇದರಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಆಯ್ಕೆಗೊಂಡು ಪ್ರದರ್ಶನ ಮಾಡಿರುವಂಥದ್ದು. ಇದರಲ್ಲಿ 3 ವಿದ್ಯಾರ್ಥಿಗಳು ನ್ಯಾಷನಲ್ ಲೆವೆಲಿಗೆ ಆಯ್ಕೆಯಾಗಿದ್ದಾರೆ. ಅದು ಜನವರಿ 12ಕ್ಕೆ ಗುಜರಾತಿನ ರಾಜ್ಕೋಟ್ನಲ್ಲಿ ನಡೀತದೆ. ಹಾಗೆ ಅದರಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಮುಖ್ಯವಾಗಿ ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್ನ ವಿದ್ಯಾರ್ಥಿಗಳು, ಹಾಗೆ ಸರ್ಕಾರಿ ಪ್ರೌಢಶಾಲೆ ಕೊಯ್ಲಾ ಮತ್ತು ಇಂದ್ರಪ್ರಸ್ಥ ವಿದ್ಯಾಲಯದ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಮೊದಲ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ವಹಿಸಿದ್ದಾರೆ. ಹಾಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಅನಿರ್ಬನ್ ಚಕ್ರವರ್ತಿ, ಡೈರೆಕ್ಟರ್ ನಿಟ್ಟೆ ವಿಶ್ವವಿದ್ಯಾನಿಲಯ, ಇಲ್ಲಿಯ ವಿಜ್ಞಾನ ಮತ್ತು ಸಂಶೋಧನಾ ವಿಭಾಗದ ಡೈರೆಕ್ಟರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಂಶೋಧನೆಯ ಬಗ್ಗೆ ಉತ್ತೇಜನದ ಮಾತುಗಳನ್ನಾಡಿದ್ದಾರೆ. ಹಾಗೆ ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾದ ಶ್ರೀ ನಾರಾಯಣ ಅಯ್ಯರ್ ಗೌರವ ಉಪಸ್ಥಿತಿಯಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಎಲ್ಲ ಶಾಲೆಯ ಮುಖ್ಯ ಗುರುಗಳು, ಸಂಚಾಲಕರು, ಶಿಕ್ಷಕ ವರ್ಗ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಎಲ್ಲರೂ ಸಹಕರಿಸಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಎಷ್ಟು ವಿದ್ಯಾಸಂಸ್ಥೆಯ ಮಕ್ಕಳು ಬಂದಿದ್ದರು? ಒಂದು ಶಾಲೆಯಿಂದ ಎಷ್ಟು ಮಕ್ಕಳು? ಅಂದರೆ ಇದು ಒಂದು ಆಯ್ಕೆಗೊಂಡ ಶಾಲೆಗಳ ಮಕ್ಕಳಿಗೆ ಇದ್ದಂಥ ಕಾರ್ಯಕ್ರಮ. ಇನ್ಸೆಫ್ ರೀಜನಲ್ ಫೇರ್ ಅಂತ ಹೇಳೋದು ಒಂದು ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾದ ಒಂದು ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮ. ನಮ್ಮ ದೇಶದ ಬೇರೆ ಬೇರೆ ಕಡೆ ಈ ಕಾರ್ಯಕ್ರಮ ನಡೀತದೆ. 28 ಪ್ರಾಜೆಕ್ಟುಗಳು ಆಯ್ಕೆಯಾಗಿದೆ. ವಿವಿಧ ಶಾಲೆಗಳದ್ದು, ಈಗ ಉದಾಹರಣೆಗೆ ಮಂಗಳೂರು, ಪುತ್ತೂರು, ಉಪ್ಪಿನಂಗಡಿ, ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆಳ್ವಾಸಿಂದ ಬಂದಿದ್ದಾರೆ, ಹಾಗೆ ಮಾಣಿ ಬಾಲ ವಿಕಾಸದಿಂದ ಬಂದಿದ್ದಾರೆ, ಮತ್ತು ಬೇರೆ ಬೇರೆ ಶಾಲೆ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಿದ್ದರು, ಇಂದ್ರಪ್ರಸ್ಥ ಇದ್ದರು, ವಿವಿಧ ಅಂಬಿಕಾ ವಿದ್ಯಾಲಯದಿಂದ ಬಂದಿದ್ದಾರೆ. ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಂದದ್ದಿಲ್ಲಿ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಸಂಚಾಲಕರಾಗಿರುವಂಥ ಭರತ್ ಪೈ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ವಿಶೇಷವಾಗಿರುವಂಥ ಸಂಭ್ರಮ ಆವಿಷ್ಕಾರ್ 2K25 ಅನ್ನೋವಂಥದ್ದು, ಹಾಗಾಗಿ ನಿಮ್ಮ ಓಡಾಟ ಜಾಸ್ತಿಯೇ ಕಾಣ್ತಾ ಇತ್ತು ಸರ್ ಇಲ್ಲಿ. ಹಾಗಾಗಿ ಸಂಭ್ರಮ ಯಾವ ರೀತಿಯಾಗಿತ್ತು ಅನ್ನೋವಂಥದ್ದು, ಅದರ ಜೊತೆಗೇ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಚಟುವಟಿಕೆಗಳು ಇತ್ತು? ನಮ್ಮ ಅಧ್ಯಕ್ಷರು ನಿಮಗೆ ಬ್ರೀಫ್ ಮಾಡಿದ್ದಾಗೆ, ವಿವೇಕಾನಂದ ವಿದ್ಯಾವರ್ಧಕ ಸಂಘವು ಒಂದು ಸಮಾಜದ ಸಂಸ್ಥೆ, ಒಂದು ಕುಟುಂಬಕ್ಕೆ ಅಥವಾ ಒಂದು ವ್ಯಕ್ತಿಗೆ ಸೇರಿಕೊಂಡ ಸಂಸ್ಥೆ ಅಲ್ಲ. ಸೊ ಹಾಗೆ ಪ್ರತಿಯೊಂದು ಸಂಸ್ಥೆಯಲ್ಲೂ ಹಲವಾರು ಸಮಾಜಮುಖಿ ಕೆಲಸ ಆಗ್ತಾ ಬಂದಿದೆ. ಅದು ಅನ್ವೇಷಣೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಲ್ಲಿ ಅದು ಕೃಷಿ ಯಂತ್ರ ಮೇಳ ಇರ್ಬೋದು. ಹಾಗೆ ನಮ್ಮ ಶಾಲೆಯಲ್ಲಿ ಆವಿಷ್ಕಾರ್ 2K25 ಅಂತ ಹೇಳಿ ಒಂದು ಸೋಷಲ್ ಕಾಸಿಗೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. 3 ದಿನದ್ದು ಸೈನ್ಸ್ ಮತ್ತು ಕ್ರಿಯೇಟಿವಿಟಿ ಫೆಸ್ಟ್ ಅಂತ ಹೇಳಿ. ಸೊ ಇದರಲ್ಲಿ ಎಲ್ಲ ಮಕ್ಕಳಿಗೂ ಮುಕ್ತ ಪ್ರವೇಶ. ಡೇ 1 ಬಗ್ಗೆ ಅವ್ರು ಹೇಳಿದರು ಇನ್ಸೆಫ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್ ಇತ್ತು ಅಂತೇಳಿ. ಸೆಕೆಂಡ್ ಡೇ ನಾವು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅಲ್ಲಿ ವಿಜ್ಞಾನಿಗಳಿಂದ ಒಂದು ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ವಿ. ಎಲ್ಲ ವಿಜ್ಞಾನದ ಒಂದು ಪ್ರಯೋಗಗಳು ಎಕ್ಸ್ಪರಿಮೆಂಟ್ ಮೂಲಕ, ಡೆಮಾನ್ಸ್ಟ್ರೇಷನ್ ಮೂಲಕ, ಲೈವ್ ಡೆಮಾನ್ಸ್ಟ್ರೇಷನ್ ಮೂಲಕ ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನ. ಸುಮಾರು 400-500 ಮಕ್ಕಳಿದ್ದರು. ಸುಮಾರು 10-12 ಶಾಲೆಗಳಿಂದ, ಮಂಗಳೂರಿಂದ ಕೆಲವು ಶಾಲೆಗಳು ಬಂದಿದ್ದಾರೆ. ಹಾಗೆ ಭಾಳ ಒಂದು ಅಭೂತಪೂರ್ವ ರೆಸ್ಪಾನ್ಸ್, ಭಾಳ ಖುಷಿ ಆಯಿತು ನಮಗೆ. ಅದರೊಟ್ಟಿಗೆ ಪ್ಲಾನಿಟೋರಿಯಮ್ದು ವ್ಯವಸ್ಥೆ ಮಾಡಿದ್ವಿ ನಾವು, ತಾರಾಲಯ, ಮಕ್ಕಳಿಗೆ ಒಂದು ಸ್ಪೇಸ್ ಆಸ್ಟ್ರಾನಮಿ ಎಕ್ಸ್ಪ್ಲೋರ್ ಮಾಡೋ ದೃಷ್ಟಿಯಲ್ಲಿ, ಅದ್ರ ಬಗ್ಗೆ ಸೈಂಟಿಫಿಕ್ ಟೆಂಪರ್ ಬೆಳೆಸೋ ದೃಷ್ಟಿಯಲ್ಲಿ ಅದರಲ್ಲೂ ಮಕ್ಕಳು ಭಾಗವಹಿಸಿದರು. ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಕ್ಕಳು ಬಂದು, ಮತ್ತು ಬಂದ ಮಕ್ಕಳಿಗೆ ಊಟದ ವ್ಯವಸ್ಥೆನೂ ಮಾಡಿದ್ವಿ. ಸೊ ಒಳ್ಳೆ ಫೀಡ್ಬ್ಯಾಕು ಬಂದಿದೆ. ಹಾಗೆ 3ನೇ ದಿನ ಚಿನ್ನರ್ ಚಿತ್ತಾರ ಅಂತ ಹೇಳಿ ಆಗ್ತಾಯಿದೆ. ನಿಮ್ಗೆ ಗೊತ್ತಿರುವ ಹಾಗೆ ಸುಮಾರು 8-10 ಕಾರ್ಯಕ್ರಮ ಇತ್ತು ಮಕ್ಕಳಿಗೆ, ಕಾಂಪಿಟೇಷನ್ಗಳು. ಅದು ಸೈನ್ಸ್ ಕ್ವಿಜ್ ಇರ್ಬೋದು, ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ಇರ್ಬೋದು, ಪೋಸ್ಟರ್ ಮೇಕಿಂಗ್ ಇರ್ಬೋದು, ಅಥವಾ ನಮ್ಮ ಗಿಡಗಳನ್ನು ಐಡೆಂಟಿಫಿಕೇಷನ್ ಮಾಡೋದು, ಎಕ್ಸ್ಟೆಂಪೋ ಸ್ಪೀಚ್. ಹಾಗೆ ಅದರಲ್ಲಿ ಎಲ್ಲ 10-12 ಶಾಲೆಗಳು ಭಾಗವಹಿಸಿದರು. ಇನ್ನೂ ಬರಲಿಕ್ಕಿತ್ತು, ಬಟ್ ಅವರ ಸ್ಕೂಲ್ ಡೇ ಮತ್ತು ಕೆಲವು ಇರೋದ್ರಿಂದ ಇಲ್ಲದಿರೋ 25 ಶಾಲೆ ಮೇಲೆ ಭಾಗವಹಿಸೋದಿತ್ತು. ಹಾಗೆ ನಿನ್ನೆ ಓವರಾಲ್ ಚಾಂಪಿಯನ್ಶಿಪ್ ನಮ್ಮದೇ ಸಹಸಂಸ್ಥೆ ಆದ ಇಂಗ್ಲೀಷ್ ಮೀಡಿಯಂ, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಶಾಲೆಯವರು ಗಳಿಸಿದ್ದಾರೆ. ರನ್ನರ್ಸ್ ಅಪ್ ಆಗಿ ನಮ್ಮ ಹೆಮ್ಮೆ ಕನ್ನಡ ಮಾಧ್ಯಮ ಶಾಲೆ ಮಕ್ಕಳು ಗಳಿಸಿದ್ದಾರೆ. ತುಂಬ ಹೇಳೋಕ್ಕೆ ತುಂಬ ಸಂತೋಷ ಪಡ್ತೇನೆ. ಆಗಮಿಸಿದ ಶಾಲೆಗಳ ರೆಸ್ಪಾನ್ಸ್ ಹೇಗಿತ್ತು? ಫೀಡ್ಬ್ಯಾಕ್ ನಾವು ತೆಗೊಂಡಿದ್ದೇವೆ ಮಕ್ಕಳದ್ದು. ನಮ್ಮ ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ ಇರ್ಬೋದು, ಇಲ್ಲಿ ಜನರಲ್ ಸೆಟಪ್ ಇರ್ಬೋದು, ನಮ್ಮ ವಾಲಂಟಿಯರ್ಸ್ ಡಿಸಿಪ್ಲಿನ್ ಇರ್ಬೋದು, ಟೀಚರ್ಸ್ ಇದು ಕಮಿಟ್ಮೆಂಟ್ ಲೆವೆಲ್ ಬಗ್ಗೆ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮೇಡಮ್.
ಕೇಳಿ ತುಂಬ ಸಂತೋಷ ಆಗಿದೆ ನಮಗೆ. ನಾವು ಟೀಚರ್ಸ್ ಹತ್ರ ಮಾತಾಡಿದ್ವಿ, ಫೀಡ್ಬ್ಯಾಕ್ ಭಾಳ ಪಾಸಿಟಿವ್ ಎನ್ಕರೇಜಿಂಗ್ ಆಗಿತ್ತು ಅಂತ ಹೇಳಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಸ್ಟೂಡೆಂಟ್ಗಳನ್ನು ನೀವು ಯಾವ ರೀತಿಯಾಗಿ ತಯಾರಿ ಮಾಡಿದ್ದೀರಿ? ನಮ್ಮಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಗಳ ನೇತೃತ್ವದಲ್ಲಿ ಸುಮಾರು ಸಬ್ ಕಮಿಟಿ ಎಲ್ಲ ಮಾಡಿದ್ವಿ ನಾವು. ಸೊ ಆ ಕಮಿಟಿಯಲ್ಲಿ ಆ ಟೀಚರ್ಸಿಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ವಿ. ಆ ಗೈಡ್ಲೈನ್ಸ್ ಅವರಿಗೆ ಅಸಿಸ್ಟ್ ಮಾಡಲಿಕ್ಕೆ ಒಂದು ವಾಲಂಟಿಯರ್ ತಂಡವನ್ನು ರಚಿಸಿದ್ವಿ ನಾವು, ಸುಮಾರು 10-15 ಮಕ್ಕಳದು. ಸೊ ಆ ಕಮಿಟಿ ಸಬ್ ಕಮಿಟಿಯಲ್ಲಿ ಒಂದು ಡಿಸಿಪ್ಲಿನ್ಡ್ ವೇಯಲ್ಲಿ ಅವರ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಸೂಕ್ತ ತಯಾರಿಗಳನ್ನು ಮಾಡಿ ಎಲ್ಲರ ಒಂದು ಮನಸ್ಸು ಗೆಲ್ಲುವ ಒಂದು ಕಾರ್ಯ ಆಗಿದೆ. ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನ ಪ್ರಿನ್ಸಿಪಲ್ ಸಿಂಧು ವಿಜಿ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಬಿಡುವಿಲ್ಲದ ಕಾರ್ಯ ಪ್ರತಿದಿನಕ್ಕಿಂತ ಈ ದಿನ ಒಂದು ಜಾಸ್ತಿ ಆಗೇ ಇರುತ್ತೆ, ಹಾಗಾಗಿ ಇವಾಗ ಸಕ್ಸಸ್ ಆಗಿ ನಡೆದಿದೆ ಕಾರ್ಯಕ್ರಮಗಳು ಅಂತ, ಹಾಗಾಗಿ ಸಂಭ್ರಮದ ಬಗ್ಗೆ. Avishkar 2K25 ಚಿನ್ನರ ಚಿತ್ತಾರ exclusively for our kindergarten students. For them we have arranged competition, action song, memory test, fun games, talent show. So we have got very good response. 193 students are participating from 13 schools in and around Puttur. So you can see that happiness and the vibes you can see in the school. ಮೇಡಮ್, ಮಕ್ಕಳನ್ನು ತಯಾರಿ ಹೆಂಗೆ ಮಾಡ್ಕೊಂಡಿದ್ರಿ? Our school students, our kindergarten teachers, so they have given the guidelines regarding the competitions, and we had in our formal function all the students of the kindergarten. So we had Dharmika Shikshana and Sloka recitation competition. So that came out really well. Parents support also in kindergarten. We have very good parents support. So we get good feedbacks we have got good feedbacks from the parents as well. ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಅಪರೂಪ, ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಂಥ ಕಾರ್ಯಕ್ರಮ ಎಷ್ಟು ಅನುಕೂಲ ಅಂತ ಹೇಳ್ತೀರಾ? These programs like Avishkar 2K25, be it the INSEF Regional Science Fair, second day we had the outreach program from Tata Institute of Fundamental Research, or the competitions, or today what competitions we have. All these competitions, it is to arouse the curiosity in the students. So when the students are curious, they think out of the box. They will be creative, and that's what we are expecting from the students, to be creative, to be innovative, and to develop the skill sets that are required to live in this 21st century. ಆವಿಷ್ಕಾರ್ 2K25 ಕಾರ್ಯಕ್ರಮದ ಸಂಭ್ರಮ ಹೇಗಿದೆ ಅಂತ ನೋಡಿದ್ರಲ್ಲ. ಪ್ರಾಜೆಕ್ಟ್ಗಳ ಪ್ರದರ್ಶನ, ವಿಜ್ಞಾನಿಗಳ ಸಂವಾದ, ಚಿನ್ನರ ಚಿತ್ತಾರ, ಇದರ ಜೊತೆಗೇನೆ ವಿಶೇಷವಾಗಿ ತಾರಾಲಯದ ವೀಕ್ಷಣೆ ಮಕ್ಕಳ ಕುತೂಹಲದ ಕೇಂದ್ರ ಬಿಂದುವಾಗಿತ್ತು. ಅದರ ಜೊತೆಗೇನೆ ಆಸಕ್ತಿಯಿಂದ ಮಕ್ಕಳು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ವಿಜ್ಞಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು, ಆವಿಷ್ಕಾರಗಳನ್ನು ಮಾಡಬೇಕು ಅಂತ ಹೇಳಿದರೆ ಇಂತಹ ಕಾರ್ಯಕ್ರಮಗಳು ಮಕ್ಕಳಿಗೆ ಎಳವೆಯಲ್ಲಿಯೇ ಸಿಕ್ಕಿದ್ರೆ ಅವರು ಮುಂದೆ ಕೂಡ ಉನ್ನತವಾಗಿರುವಂಥ ಆವಿಷ್ಕಾರಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಉದಾಹರಣೆಯಾಗಿದೆ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದರ ಮೂಲಕ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಇತರ ವಿದ್ಯಾಸಂಸ್ಥೆಗಳಿಗೂ ಮಾದರಿಯಾಗಿದೆ. ಇವತ್ತು ನಡೆದಂತಹ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೆದಿದೆ. ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳು ನಡೀಲಿ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಲತೀಶ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ